ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಿ.ಎ. ಬಾಬಾಜಾನ್ ರವರಿಗೆ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಬಾಗೇಪಲ್ಲಿ ತಾಲೂಕು ಸಮಿತಿ ವತಿಯಿಂದ ಸಹರಾ ಶಾಲೆಯ ಆವರಣದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆಯಲ್ಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಈ ಗಡಿಭಾಗದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಬಹಳಷ್ಟು ಇದೆ. ಬಾಗೇಪಲ್ಲಿ ಆಂಧ್ರದ ಗಡಿಗೆ ಹತ್ತಿರವಾಗಿದ್ದು, ಇಲ್ಲಿಯ ಜನರು ತೆಲುಗು ಭಾಷೆಯನ್ನು ಹೆಚ್ಚು ಮಾತನಾಡುತ್ತಾರೆ. ಆದರೆ ಕನ್ನಡ ಭಾಷೆಯನ್ನು ಪ್ರತಿಯೊಬ್ಬರೂ ಮಾತನಾಡಬೇಕು. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡ ಸೇವಕ ಬಿ.ಎ. ಬಾಬಾಜಾನ್ ರವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ತುಂಬಾ ಸಂತೋಷವಾಗಿದೆ. ಬಾಬಾಜಾನ್ ರವರಿಗೆ ಕನ್ನಡ ಭಾಷೆಯ ಮೇಲೆ ಇರುವ ಅಪಾರವಾದ ಅಭಿಮಾನ ಜೊತೆಯಲ್ಲಿ ಅವರು ಕೈಗೊಂಡು ಕನ್ನಡ ಕಾರ್ಯಕ್ರಮ ಆಧಾರದಲ್ಲಿ ಅವರಿಗೆ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ನಂತರ ಸಹರಾ ಶಾಲೆಯ ಪ್ರಾಂಶುಪಾಲರಾದ ಮೊಹಮ್ಮದ್ ನೂರುಲ್ಲಾ ಮಾತನಾಡಿ, ಬಾಬಾಜಾನ್ ರವರಿಗೆ ಪ್ರಶಸ್ತಿ ಬಂದಿರುವುದು ಇಡೀ ಬಾಗೇಪಲ್ಲಿ ತಾಲೂಕಿಗೆ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ. ಅವರು ಅಲ್ಪಸಂಖ್ಯಾತ ಜನಾಂಗದಲ್ಲಿ ಜನಿಸಿ ಈ ಗಡಿ ಭಾಗದಲ್ಲಿ ಸುಮಾರು 15 ವರ್ಷಗಳಿಂದಲೂ ಕನ್ನಡ ಪರ ಹೋರಾಟಗಳ ಮೂಲಕ ಹೆಸರು ಗಳಿಸಿದ ಫಲವೇ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಲು ಮುಖ್ಯ ಕಾರಣವಾಗಿದೆ. ಹಾಗೆಯೇ ಬಾಬಾಜಾನ್ ರವರು ಇನ್ನೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆಯಲಿ ಎಂದು ಶುಭ ಹಾರೈಸಿದ್ದರು. ನಂತರ ಕನ್ನಡ ಸೇನೆಯ ಅಧ್ಯಕ್ಷ ರವೀಂದ್ರ ಮಾತನಾಡಿ, ನಮ್ಮ ಕನ್ನಡ ಸೇನೆಯಲ್ಲಿ ಸುಮಾರು ವರ್ಷಗಳಿಂದ ತಾಯಿ ಭುವನೇಶ್ವರಿ ಸೇವೆಯನ್ನು ಬಾಬಾಜಾನ್ ರವರು ಮಾಡಿದ್ದಕ್ಕೆ ಸಾರ್ಥಕವಾಗಿದೆ. ಗಡಿ ಭಾಗದಲ್ಲಿ ಕನ್ನಡ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಕನ್ನಡ ಬಾವುಟ ಆರಿಸಿದ ಕೀರ್ತಿ ಬಾಬಾಜಾನ್ ರವರಿಗೆ ಸಲ್ಲುತ್ತದೆ. ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕಟ್ಟುವ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅವರು ಗಡಿ ಭಾಗದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ. ನಮ್ಮ ಕನ್ನಡ ಪರ ಸಂಘಟನೆಗಳ ಸಂಪೂರ್ಣ ಸಹಕಾರ ಬಾಬಾಜಾನ್ ರವರಿಗೆ ಇರುತ್ತದೆ ಎಂದರು. ಈ ವೇಳೆಯಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಿ.ಎ. ಬಾಬಾಜಾನ್ ರವರಿಗೆ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಸಿಹಿ ವಿತರಣೆ ಮಾಡಲಾಯಿತು. ನಮ್ಮ ಹೃದಯಪೂರ್ವಕವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಸಲ್ಲಿಸುತ್ತಾ ಹಾಗೂ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷರಾದಂತಹ ರವಿಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ಸ್ವಾಗತವನ್ನು ಹೇಳೋಣ. ರೈತ ಪರ ಮತ್ತು ಕನ್ನಡ ಪರ ಹೋರಾಟಗಾರರಾದಂತಹ ನೂರುಲ್ಲಾ ಅವರು ಬಂದಿದ್ದಾರೆ. ಅವರು ಕೂಡ ವಿಶ್ವ ನಿರ್ಮಾಣ ಸೇನೆಯ ತಾಲೂಕು ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಕೂಡ ಮತ್ತು ಇಲ್ಲಿ ಪತ್ರಕರ್ತರ ಮಿತ್ರರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಮತ್ತೊಂದು ಸರಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಕುರಿತು 2 ಮಾತುಗಳನ್ನು ಆಡಬೇಕಂತ ನಮ್ಮ ನೂರುಲ್ಲಾ ಸರ್. ಫಸ್ಟು ನಿಮ್ಮ ಸಂಘಟನೆ ಒಬ್ಬರು ಯಾರು ಪ್ರಾಸ್ತಾವಿಕವಾಗಿದೆ, ನೀವು ಪ್ರಾಸ್ತಾವಿಕ ಭಾಷಣ ಒಬ್ಬರಿಂದ ಏನೂ ಸಾಧಿಸಕ್ಕಾಗಲ್ಲ. ಒಂದು ಕೈ ನಾವೇನು ಮಾಡೋದು, 2 ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಸದ್ದುಬೋದು. ಆ ರೀತಿಯಲ್ಲಿ ಸಂಘಟನೆ ನೀವು ಹೆಚ್ಚು ಬೆಳೀಲಿ. ನಿಮ್ಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನೀವು ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ. ನನಗೊಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಕ್ಕೆ ನೀವು ಸನ್ಮಾನ ಮಾಡ್ತಾರೆ, ತುಂಬಾ ಸಂತೋಷ ಆಗಿದೆ. ಸಮಯದ ಅಭಾವದಿಂದ ನಾನು ಜಾಸ್ತಿ ಮಾತಾಡಕ್ಕಾಗಲ್ಲ. ಈಗಾಗಲೇ ರಾಜ್ಯೋತ್ಸವ ಬಗ್ಗೆ, ತಾಯಿ ಭುವನೇಶ್ವರಿ ಬಗ್ಗೆ ನಮ್ಮ ನೂರುಲ್ಲಾ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ರೀತಿ ತಾಲೂಕು ಅಧ್ಯಕ್ಷರು ಮಾತಾಡಿದ್ದಾರೆ, ಸುಧಾಕರ್ ಅವರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಂದು ನನಗೊಂದು ಸನ್ಮಾನ ಮಾಡ್ತಿರೋದು ತುಂಬಾ ಸಂತೋಷ ಆಗ್ತದೆ. ಸಂಘಟನೆಗಳು ಬೇರೆ ಅಲ್ಲ, ನಾವೆಲ್ಲ ಒಂದು ಅನ್ನೋ ಸಾಬೀತುಪಡಿಸಿದ್ರ. ಸಂಘಟನೆಗಳು ಬೇರೆ ಇದನ್ನು ಗುರಿ ಉದ್ದೇಶ ಎಲ್ಲ ಒಂದೇ. ನಮ್ದು ನಾಡು, ನುಡಿ, ನೆಲ, ಜಲ, ಭಾಷೆ, ಇದಕ್ಕೆ ನಾವು ಹೋರಾಟ ಮಾಡೋಕ್ಕೆ ಎಲ್ಲ ಒಂದಾಗ್ತೀವಿ. ಕಾವೇರಿ ಸ್ವಲ್ಪ ಸಮಸ್ಯೆ ಆದಾಗ ತಮಿಳುನಾಡಿಗೆ ನಾವೆಲ್ಲ ಒಂದಾದ್ವಿ. ಅವಾಗ ಆ ಸಂಘಟನೆ ಈ ಸಂಘಟನೆ ಏನಿಲ್ಲ. ಈ ಶಾಲ್ ಅಡಿಯಲ್ಲಿ ಎಲ್ಲರೂ ಒಂದೇ. ನಾವು ಕನ್ನಡಿಗರು, ಮೊದಲು ನಾವು ಕನ್ನಡಿಗರು, ಅದಾದ್ಮೇಲೆ ನಾಯಕರು, ನಮ್ಮ ಅಧ್ಯಕ್ಷರು ಇವರು, ನಮ್ಮ ರಾಜ್ಯಾಧ್ಯಕ್ಷರು ಇವರು, ಅದೆಲ್ಲ ಬೇರೆ ಪ್ರಶ್ನೆ. ಸಂಘಟನೆ ಬಂದಾಗ ಬೇರೆ ಪ್ರಶ್ನೆ. ಸರ್ಕಾರ ಇದು ನಮ್ಮ ರಾಜ್ಯದ ಏನಾದ್ರು ಸಮಸ್ಯೆ, ನಾಡು ನುಡಿ ಜಲ ಸಮಸ್ಯೆಗಳನ್ನ ನಾವೆಲ್ಲ ಒಂದಾಗಬೇಕು. ಮುಂದಿನ ದಿನಗಳಲ್ಲಿ ಭೇದ ಭಾವ ಇದೆ. ಈಗ ಪಕ್ಷಗಳ ಹೋದಂಗೆ ಆ ಥರ ಮಾಡ್ತೀರಾ, ಎಲ್ಲ ನಾವು ಒಂದೇ. ಪಕ್ಷ ವೈಯಕ್ತಿಕ, ಆ ಪಕ್ಷ ಈ ಪಕ್ಷ ವೈಯಕ್ತಿಕ. ಸಂಘಟನೆ ಬಂದಾಗ ನಾವೆಲ್ಲ ಒಂದು ಅನ್ನೋದು ನಾವು ಅರ್ಥ ಮಾಡಿಕೊಂಡು ಈ ಗಡಿ ಭಾಗದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಹಮ್ಮಿಕೋಬೇಕು. ನೂರುಲ್ಲಾ ಹೇಳಿದಂಗೆ ಯಾರೋ ಅಧಿಕಾರಿಗಳು ಹೇಳ್ತಿದ್ರು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ. ಆ ಥರ ಆಗಬಾರ್ದು. ನಮ್ದು ಈಗಾಗಲೇ ಗೂಳೂರಲ್ಲಿ ಮಾಡಿದ್ದೀವಿ, ಚೇಳೂರಲ್ಲಿ ಕೆಲವೊಂದು ಕಡೆ ಎಲ್ಲ ನಮ್ಮ ಸಂಘಟನೆ ಓಡಾಡ್ತಾ ಇದೆ. ನೀವು ಸಹ ಹೆಚ್ಚು ಹೋಬಳಿ ಮಟ್ಟದಲ್ಲಿ ಒಂದು ಘಟಕಗಳು ಮಾಡಿ, ಆಟೋ ಘಟಕ ಮಾಡಿ, ಮತ್ತೆ ಟ್ಯಾಕ್ಸಿ ಘಟಕ ಮಾಡಿ, ಪ್ರತಿಯೊಬ್ಬರು ಒಂದೊಂದು ಘಟಕದಿಂದ ಒಂದು 10 ಜನ ಬಂದ್ರೆ ಒಂದು ಕಾರ್ಯಕ್ರಮ ಆಗುತ್ತೆ. ನಾವು ದುಡ್ಡು ಕೊಟ್ಬಿಟ್ಟು ಕರೆಯಕ್ಕೆ ಆಗಲ್ಲ ಕಾರ್ಯಕ್ರಮಕ್ಕೆ. ನಾವು ಮಾಡ್ತಾರೋ ಒಂದು ನಾಡು ನುಡಿ ಸೇವೆ. ಪಕ್ಷಗಳಾದ್ರೆ 200 ನಾವು ಹೆಸರೇ ಸೂಚಿಸುವಂತಹ ಬಾಗೇಪಲ್ಲಿಯಲ್ಲಿ
ಪಲ್ಲಿ ಅಂದ್ರೆ ಈಗಲೂ ಕರ್ನಾಟಕದಲ್ಲಿ ಆಂಧ್ರ ನಿಮ್ಮೂರು ಅಂತಾರೆ, ಬಾಗೇಪಲ್ಲಿ ಅಂದ್ರೆ ಆಂಧ್ರ ಊರು, ಆಂಧ್ರ ನಿಮ್ಮೂರು ಅಂತಾರೆ. ಆ ಮಟ್ಟಕ್ಕೆ ಆ ಹೆಸರಿಂದ ನಮ್ಮ ಸಮಸ್ಯೆನೂ ಆಗ್ತದೆ. ನಾವು ಈಗಾಗಲೇ ಹಲವಾರು ಕನ್ನಡ ಸಂಘಟನೆ ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಬಾಗೇಪಲ್ಲಿಯನ್ನು ಕನ್ನಡೀಕರಣ ಮಾಡಬೇಕು, ಭಾಗ್ಯಪುರ ಮಾಡಬೇಕಂತ ಕನ್ನಡ ಸೇನೆಯಿಂದ ಹಲವಾರು ಬಾರಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಬೇರೆ ಬೇರೆ ಸಂಘಟನೆಗಳಿಂದ ಮನವಿ ಪತ್ರ ಕೊಟ್ಟಿದ್ದಾರೆ. ಕನ್ನಡೀಕರಣ ಆದಷ್ಟು ಬೇಗ ಸರ್ಕಾರ ಮಾಡಬೇಕು. ಯಾಕಂದ್ರೆ ನಾವು ಕರ್ನಾಟಕದಲ್ಲಿರೋದು, ಇಡೀ ದೇಶದಲ್ಲಿ ಅತ್ಯಂತ ಸುಂದರವಾದ ನಾಡು, ಅತ್ಯಂತ ಶಾಂತಿಯುತವಾದ ನಾಡು ನಮ್ಮ ಕನ್ನಡ ನಾಡು, ನಮ್ಮ ಕರ್ನಾಟಕ. ಇಂತಹ ಸಂದರ್ಭದಲ್ಲಿ ನೀವು ಈಗ ಹೊಸ ಸಂಘಟನೆ ಕಟ್ಟೋದು ಸಹ, ಈಗ ಅಸ್ಪಿಯಾ ಮೇಡಮ್ ಆಗಿರ್ಬೋದು, ಮಂಜುನಾಥ್ ಅವರು ಆಗಿರ್ಬೋದು, ಅವ್ರಿಗೆ ಹೊಸಬ್ರೇನಲ್ಲ. ಸುಮಾರು ವರ್ಷಗಳಿಂದ ಬೇರೆ ಬೇರೆ ಸಂಘಟನೆ ಮುಖಾಂತರ, ಬೇರೆ ಬೇರೆ ಹೋರಾಟದ ಮುಖಾಂತರ ನಮ್ಮ ಪರಿಚಯ ಆಗುವಂತವರು. ಅವರು ಇವತ್ತು ಸಂಘಟನೆ ಕಟ್ಕೊಂಡು ಕನ್ನಡ ಪರ ಸಂಘಟನೆ ಮುಂದೆ ಬಂದಿದ್ದಾರೆ. ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ. ನೀವು ಸಹ ಅಷ್ಟ ಸಂಘಟನೆ ಕೇವಲ ವಿಸಿಟಿಂಗ್ ಕಾರ್ಡ್ಗೆ ಮತ್ತೆ ಲೆಟರೇಟ್ಗೆ ಒಂದು ಬ್ಯಾನರ್ ಸೀಮಿತ ಮಾಡಬೇಡಿ. ಸಂಘಟನೆ ಸತತ ಕಾರ್ಯಕ್ರಮ ಆಗಬೇಕು. ಸತತ ಕಾರ್ಯಕ್ರಮ ಮಾಡೋ ಮುಖಾಂತರ ನಾವು ಗುರುತಿಸ್ಕೋಬೇಕಾಗುತ್ತೆ. ನಾವು ಸಂಘಟನೆ ಬಾಗೇಪಲ್ಲಿಯಲ್ಲಿ ಹೇಳಿದ್ರೆ 25-30 ಸಂಘಟನೆ ಇದೆ ಕನ್ನಡ ಪರ. ಆದ್ರೆ ಈಗ ಸಮಾಜದಲ್ಲಿರುವಂತಹ 1, 2, 3 ಸಂಘಟನೆ ಮಾತ್ರ ಇದೆ. ಆ ರೀತಿ ಆಗಬಾರ್ದು. ಯಾರು ಸಂಘಟನೆ ಮಾಡ್ತಾರ, ಯಾರು ಜವಾಬ್ದಾರಿ ತರ್ತೀರ, ಅವ್ರಿಗೆ ಎಷ್ಟೇ ಕೆಲಸಗಳಿದ್ರು ಸಹ ಸಂಘಟನೆಗೋಸ್ಕರ ಸ್ವಲ್ಪ ಕೆಲಸ ಸಮಯ ತೆಗೆಯಬೇಕಾಗುತ್ತೆ. ಒಂದು ಹೋರಾಟ ಆಗಿದ್ದಂತಹ ಮೊಹಮ್ಮದ್ ಉರ್ಲ್ ಅವರಿಗೆ ಒಂದು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿಯಾಗಿ ಸಂಘಟನೆ ಬೇರೆ ಆದ್ರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕರ್ನಾಟಕದಲ್ಲಿ ಸಾವಿರಾರು ಸಂಘಟನೆಗಳಿದೆ. ಬೇರೆ ಬೇರೆ ಸಂಘಟನೆಗಳು, ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆ, ಹಲವಾರು ಸಂಘಟನೆಗಳಿದೆ. ಆದ್ರೆ ನಾವು ಬೇರೆ ಅಲ್ಲ, ನಾವೆಲ್ಲ ಒಂದು ಅನ್ನೋದು ಈ ಕಾರ್ಯಕ್ರಮ ಮುಖಾಂತರ ನೀವು ಸಾಬೀತು ಮಾಡಿಲ್ಲ. ಪಕ್ಷಗಳು ಬೇರೆ, ರಾಜಕೀಯ ಬೇರೆ, ಆದ್ರೆ ಸಂಘಟನೆಯ ಗುರಿ ಉದ್ದೇಶಗಳೆಲ್ಲ ಒಂದೇ. ಅದನ್ನು ಇವತ್ತು ನೀವು ಸಾಬೀತುಪಡಿಸಿದ್ದೀರಾ. ಯಾವ ರೀತಿ ಅಂದ್ರೆ, ನಾನು ಕನ್ನಡ ಸೇನೆಯಲ್ಲಿ ಗುರುತಿಸಿಕೊಂಡು 15 ವರ್ಷದಿಂದ ಸೇವೆ ಮಾಡಿದಕ್ಕೆ ನಮಗೆ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಸಂಘಟನೆಯವರು ಸನ್ಮಾನ ಮಾಡಿದಾಯ್ತು. ಆದ್ರೆ ಬೇರೆ ಸಂಘಟನೆಯವರು ಬಂದು ಸನ್ಮಾನ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ. ಆ ಕರ್ನಾಟಕ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿಯಾಗಿ ನೀವು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಹೊಸದಾಗಿ ನೀವು ಕಟ್ಟಿದ್ರು ಸಹ ಸುಮಾರು ವರ್ಷಗಳಿಂದ ನಾನು ಫೇಸ್ಬುಕ್ ಮುಖಾಂತರ ನೋಡ್ತಾ ಇದ್ದೀನಿ. ನಿಮ್ಮ ರಾಜ್ಯಾಧ್ಯಕ್ಷರು ಶ್ರೀಯುತ ಅಯ್ಯೂಬ್ ಫಿರೋಜಾದೆ ಅವರು ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಳ್ಳಾರಿ, ಉತ್ತರ ಕರ್ನಾಟಕ ಹತ್ರ ಹಲವಾರು ಕಡೆ ಮಾಡ್ತಾ ಇದ್ದಾರೆ. ಅವ್ರು ವಯಸ್ಸು ಚಿಕ್ಕದಲ್ಲೂ ಅದೇ ಹೇಳ್ತಾರೆ, ನಮ್ಮ ಕೀರ್ತಿ ದೊಡ್ಡದಂತ, ಮೂರ್ತಿ ಚಿಕ್ಕದ ಕೀರ್ತಿ ದೊಡ್ಡದು. ಆ ರೀತಿಯಲ್ಲಿ ಒಳ್ಳೆ ರಾಜ್ಯಾಧ್ಯಕ್ಷ ಸಿಕ್ಕಿದ್ದಾರೆ, ಒಳ್ಳೆ ಸಂಘಟನೆ ಸಿಕ್ಕಿದೆ ನಿಮಗೆ. ಮುಂದಿನ ದಿನಗಳಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳು ಈ ಗಡಿ ಭಾಗದಲ್ಲಿ ಎಲ್ಲಾ ಸಂಘಟನೆಗಳ ಮುಖಾಂತರ ಅತಿ ಹೆಚ್ಚು ಹಮ್ಮಿಕೊಳ್ಳುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಬಾಗೇಪಲ್ಲಿನೇ ಒಂದ್ ಕಡೆ ಆಂಧ್ರದ ಗಡಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್, ಮಹಿಳಾ ಅಧ್ಯಕ್ಷರಾದ ಅಸ್ಪಿಯಾ ಹಾಗೂ ಪದಾಧಿಕಾರಿಗಳು, ಮುಖಂಡರಾದ ಮೊಹಮ್ಮದ್ ನೂರುಲ್ಲಾ, ರವೀಂದ್ರ, ರಿಯಾಜ್, ಸುಧಾಕರ, ಹಿದಾಯತುಲ್ಲಾ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ವರದಿಗಾರರು, ಅಸ್ಪಿಯಾ.